ನಾಗದೋಷ ನಿವಾರಣೆಗೆ ಪ್ರಸಿದ್ಧಿಯಾಗಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಹಾಗೂ ಆಶ್ಲೇಷ ಬಲಿ ಸೇವೆಗಳ ಕುರಿತು ದೇವಸ್ಥಾನದ ಆಡಳಿತ ಮಂಡಳಿ ಮಹತ್ವದ ಪ್ರಕಟಣೆಯನ್ನು ಹೊರಡಿಸಿದೆ. ಖಾಸಗಿ ವಸತಿ ಗೃಹಗಳು, ಮಠ ಮಂದಿರಗಳು, ಪುರೋಹಿತರ ಮನೆಗಳು ಸೇರಿದಂತೆ ದೇವಸ್ಥಾನದ ಹೊರಗಿನ ಯಾವುದೇ ಖಾಸಗಿ ಸ್ಥಳಗಳಲ್ಲಿ ಮಧ್ಯವರ್ತಿಗಳ ಮೂಲಕ ಈ ಸೇವೆಗಳನ್ನು ನಡೆಸಿದ್ರೆ ನಾಗದೋಷ ಪರಿಹಾರ ಆಗುವುದಿಲ್ಲ. ಅಂತಹ ಸೇವೆಗಳಿಗೆ ಯಾವುದೇ ಧಾರ್ಮಿಕ ಪ್ರತಿಫಲವೂ ಇರುವುದಿಲ್ಲ ಎಂದು ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಸೇವೆಗಳಿಗಾಗಿ ದೇವಸ್ಥಾನದ ವತಿಯಿಂದ ಯಾವುದೇ ಮಧ್ಯವರ್ತಿಗಳನ್ನು ನೇಮಕ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಆಡಳಿತ ಮಂಡಳಿ, ಭಕ್ತರು ದೇವಸ್ಥಾನದ ಅಧಿಕೃತ ಕೌಂಟರ್ ಅಥವಾ ಆನ್ಲೈನ್ ವ್ಯವಸ್ಥೆಯ ಮೂಲಕವೇ ಸೇವೆಗಳನ್ನು ಕಾಯ್ದಿರಿಸುವಂತೆ ಮನವಿ ಮಾಡಿದೆ. ಮಧ್ಯವರ್ತಿಗಳ ಮಾತನ್ನ ನಂಬಿ ಅಧಿಕ ಹಣ ಪಾವತಿಸಿ ಮೋಸ ಹೋಗದಂತೆ ಎಚ್ಚರಿಕೆ ನೀಡಿರುವ ದೇವಸ್ಥಾನದ ಆಡಳಿತ, ನಾಗದೋಷ ಪರಿಹಾರ ಸೇವೆಗಳ ಹೆಸರಿನಲ್ಲಿ ನಡೀತಾ ಇರುವ ವಂಚನೆಗಳ ಬಗ್ಗೆ ಜಾಗರೂಕರಾಗಿರುವಂತೆ ಭಕ್ತರಿಗೆ ಸಲಹೆಯನ್ನ ನೀಡಿದೆ. ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಜಿಕೆ ಭಟ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯವುಳ್ಳ ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಾನೇ ಅದರ ಮಂಡಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನಂತ ಹೇಳಿದರೆ, ಇಲ್ಲಿ ಬರುವ ಭಕ್ತರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಫೀಸುಗಳಲ್ಲಿ ಅಥವಾ ದೇವಸ್ಥಾನದ ಒಳಗೆ ನೀವು ಚೀಟಿ ಮಾಡಿಸಿಕೊಂಡು ಇಲ್ಲಿ ಸರ್ಪ ಸಂಸ್ಕಾರ ಇರ್ಬೋದು ಅಥವಾ ಯಾವುದೇ ಸೇವೆಗಳನ್ನು ದೇವಸ್ಥಾನದ ಒಳಗಿನ ಒಂದು ಕಚೇರಿಯಿಂದಲೇ ಪಡೆದ ರಿಸೀಟ್ ತಗೊಂಡು ಮಾಡಬೇಕಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಿಜವಾಗಿ ಉತ್ತಮವಾದ ಕಾರ್ಯಕ್ರಮ. ಇಲ್ಲಿ ತುಂಬ ಒಂದು ಅಕ್ರಮಗಳು ನಡೀತಾ ಇದೆ. ಭಕ್ತಾದಿಗಳನ್ನು ಮೋಸ ಮಾಡ್ತಾ ಇದ್ದಾರೆ. ಕೆಲವು ಏಜೆಂಟ್ಗಳು ಬೆಂಗಳೂರಲ್ಲಿ ಕೂತ್ಕೊಂಡು, ಸುಬ್ರಹ್ಮಣ್ಯಲ್ಲಿ ಕೂತ್ಕೊಂಡು ಕಮಿಷನ್ ಏಜೆಂಟ್ಗಳು ಬಂದು ಈ ಒಂದು ಸುಬ್ರಹ್ಮಣ್ಯದ ಬಗ್ಗೆ ಗೊತ್ತಿಲ್ಲದ ಭಕ್ತರಿಗೆ ಒಂದು ಮೋಸ ಮಾಡ್ತಾ ಇರೋದನ್ನು ಮನಗಂಡು ಈ ಒಂದು ಆಡಳಿತ ಮಂಡಳಿ ಉತ್ತಮವಾದ ಕ್ರಮ ಕೈಗೊಂಡಿದೆ ಅಂತ ಹೇಳ್ತೇನೆ. ಇತ್ತೀಚೆಗೆ ನಾನು ಕೆಲವು ವರ್ಷಗಳ ಹಿಂದೆ ನನಗೆ ಸ್ವಂತ ನನ್ನ ಅತಿ ಆತ್ಮೀಯರೊಬ್ಬರು ಕ್ರಿಶ್ಚಿಯನ್ ಅವರು ಸುಬ್ರಹ್ಮಣ್ಯಕ್ಕೆ ಹೋಗಿ ಅವರಿಗೆ 15,000 to 20,000 ತೆಗೆದುಕೊಂಡು ಕೇವಲ ಒಂದು ಗೋಣಿಯಲ್ಲಿ ತೆಂಗಿನಕಾಯಿ ತುಂಬಿಸಿ ಮೋಸ ಮಾಡಿದಂಥ ಒಂದು ಘಟನೆಯು ನಡೆದಿತ್ತು. ಮತ್ತು ಪೊಲೀಸ್ ಕಂಪ್ಲೇಂಟ್ ಆಗಿ ಮತ್ತು ಅದನ್ನು ಅರ್ಧ ದುಡ್ಡು ಕೊಟ್ಟರು. ಬಟ್ ಇಂಥ ಒಂದು ಸುಮಾರು ಘಟನೆಗಳು ನಡೆದಿದೆ. ಈ ಒಂದು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಅಂತ ಹೇಳ್ಬೋದು ಈ ಸುಬ್ರಹ್ಮಣ್ಯ ಕ್ಷೇತ್ರ. ಯಾಕೆಂದರೆ ಕ್ರಿಕೆಟರ್ಗಳು, ಸಿನಿಮಾ ನಟರುಗಳು ಇವರೆಲ್ಲ ಉತ್ತರ ಭಾರತದಿಂದ ಬರ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ಈ ಒಂದು ಕ್ಷೇತ್ರ ಉತ್ತಮ ನಿರ್ಧಾರ ಕೈಗೊಂಡಿದೆ. ಅದೇ ಥರ ನಾನು ಕ್ಷೇತ್ರದ ಆಡಳಿತ ಮಂಡಳಿ ವಿನಂತಿಸಿದರೆ ಇನ್ನೂ ಭಕ್ತರಿಗೆ ಅತ್ಯಂತ ಹೆಚ್ಚು ಸೌಕರ್ಯ ಕೊಡಬೇಕು. ಯಾಕೆಂದರೆ ಭಕ್ತರಿಗೆ ಬಂದ ವಾಹನಗಳಿಗೆ ಪಾರ್ಕಿಂಗ್ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಲಾಡ್ಜ್ಗಳ ಕೊರತೆ ಇರ್ತದೆ ಸೀಸನ್ ಟೈಮಲ್ಲಿ. ಇದನ್ನೆಲ್ಲ ನೀಗಿಸಿಕೊಂಡು ನಮ್ಮ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಜನರಿಗೆ ಸಿಗಲಿ, ಭಕ್ತರಿಗೆ ಇನ್ನೂ ಅನುಕೂಲವಾಗಲಿ, ಇಂಥ ಮೋಸ ಹೋಗುವ ಪ್ರಕರಣಗಳು ಇನ್ನೂ ನಿಲ್ಲಲಿ ಅಂತೇಳಿ ಭಕ್ತಾದಿಗಳ ಪರವಾಗಿ ಆಗ್ರಹಪಡಿಸ್ತಾ ಇದ್ದೇನೆ. ಒಟ್ಟಾರೆ ನಾಗದೋಷ ಪರಿಹಾರದ ಹೆಸರಿನಲ್ಲಿ ನಡೀತಾ ಇರುವ ವಂಚನೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಈ ಸ್ಪಷ್ಟನೆಯನ್ನ ನೀಡಿದ್ದು, ಭಕ್ತರು ಮಧ್ಯವರ್ತಿಗಳ ಬಲೆಗೆ ಬೀಳದೆ ದೇವಸ್ಥಾನದ ಅಧಿಕೃತ ವ್ಯವಸ್ಥೆಯನ್ನೇ ಬಳಸುವಂತೆ ಮನವಿಯನ್ನ ಮಾಡಿದೆ. ಜೀವನ್ ಮಂಗಳೂರು, ದೈಜಿವಲ್ 24x7.